ಈ 2026ನೇ 12 ತಿಂಗಳ ಧನುರಾಶಿಯವರ ಫಲಾಫಲಗಳು. ಈ ವರ್ಷ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ವ್ಯವಹಾರದವರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅದೇ ಪ್ರಕಾರ ಆರೋಗ್ಯದಲ್ಲಿ ಎಲ್ಲ ಜಾಗೃತರಾಗಿರಬೇಕು ಅಂತ. ಆರಂಭದಲ್ಲಿ ದೇವತಾನುಗ್ರಹ ಉಂಟು ಈ ರಾಶಿಯವರಿಗೆ. ಜೀವನದಲ್ಲಿ ಒಳ್ಳೆಯ ಅನುಗ್ರಹಗಳೆಲ್ಲ ಉಂಟು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲೆಲ್ಲ ಶ್ರೇಯಸ್ಸು, ಬೇಕಾದ ಅಭಿವೃದ್ಧಿ ಎಲ್ಲ ಉಂಟು. ವಿವಾಹ ಆಗದೇ ಇದ್ದವರಿಗೆ, ವಿವಾಹಕ್ಕೆ ಹೊರಟವರಿಗೆ ವಿವಾಹದ ಯೋಗ, ಮುಂದಕ್ಕೆ ಶ್ರೇಯಸ್ಸುಗಳು, ಉತ್ತಮ ಫಲಗಳೆಲ್ಲ ಬರುತ್ತದೆ. ಈ ರಾಶಿಯವರಿಗೆ ಈ ಮನೆಗಳಲ್ಲೆಲ್ಲ ಅನಿರೀಕ್ಷಿತವಾಗಿ ಮಂಗಳ ಕಾರ್ಯಗಳಿಗೆಲ್ಲ ಯೋಗಗಳು ಕೊಡ್ತಾರೆ. ಮಂಗಳ ಕಾರ್ಯದಿಂದ ಶ್ರೇಯಸ್ಸನ್ನು ದೇವರ ಅನುಗ್ರಹ ಮಾಡಿಕೊಡ್ತಾರೆ. ಆ ನಂತರ ಏಪ್ರಿಲ್ನ ನಂತರ ಈ ರಾಶಿಯವರಿಗೆ ಸ್ವಲ್ಪ ಬದಲಾವಣೆಗಳು ಬರ್ತದೆ, ಏರುಪೇರುಗಳು ಬರ್ತದೆ. ಅಷ್ಟಮದಲ್ಲಿ ಗುರು ಬರ್ತಾನೆ. ಅಷ್ಟಮದಲ್ಲಿ ಗುರು ಬಂದರೆ ಎಲ್ಲ ಕೆಲಸಗಳಿಗೆ ಅಡೆತಡೆ ಕೊಡ್ತಾನೆ, ತೊಂದರೆ ಕೊಡ್ತಾನೆ ಅಂತ ಲೆಕ್ಕ. ಚತುರ್ಥದಲ್ಲಿ ಶನಿ ಬರ್ತಾನೆ. ಇವನು ಹಾಗೆ ನಮಗೆ ತೊಂದರೆಗಳನ್ನು ಮಾಡ್ತಾನೆ. ಶನಿ ಅಂದರೆ ಕೆಲವರು ಹೇಳ್ತಾರೆ ಹಾಳು ಅಂತ. ಎಲ್ಲವೂ ಹಾಳಲ್ಲ. ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಬೇರೆ ಬೇರೆ. ಅಷ್ಟಮದಲ್ಲಿ ಶನಿ ಬರುವುದರಿಂದ ತೊಂದರೆಗಳು ಬರ್ತದೆ ಅಂತ ಹೇಳುವಂಥದ್ದನ್ನು ಆ ನಂತರ ಬರ್ತದೆ. ನೇತ್ರಕ್ಕೆ, ಕಣ್ಣಿಗೆಲ್ಲ ತೊಂದರೆಗಳು ಬರುವುದು, ತಾಯಿ ತಂದೆಗೆಲ್ಲ ತೊಂದರೆಗಳು ಬರುವುದಂಥ ಲಕ್ಷಣ ಉಂಟು. ಹಿರಿಯರ ಪಾಲುಗಳಿಂದಲೋ ಜಾಗದ ವಿಚಾರದಲ್ಲಿಯೋ ನಮಗೆ ಅಲ್ಲಿ ವ್ಯತ್ಯಾಸಗಳು ಬರುವುದಂದರೆ ಅನಿರೀಕ್ಷಿತವಾಗಿ ಗಲಾಟೆಗಳು ಬರುವುದು, ಇಂಥದ್ದೆಲ್ಲ ಯೋಗ ಇರ್ತದೆ. ಅದನ್ನೆಲ್ಲ ನಾವು ಸುಧಾರಿಸಿಕೊಳ್ಬೇಕಾಗ್ತದೆ. ಉದರ ವ್ಯಾಧಿಗಳು ಬರುವುದು ಅಂತ, ಹೊಟ್ಟೆಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯಿಂದ ಬರುವಂತಹ ತೊಂದರೆಗಳಿರ್ತದೆ. ಅಪವಾದಗಳು ಬರ್ತದೆ. ಮಾಡದೇ ಇದ್ದದನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಲಕ್ಷಣಗಳು ಅದು ಬರುವಂಥ ಯೋಗ ಉಂಟು. ಕೃಷಿ ಮಾಡುವವರಿಗೆಲ್ಲ ಒಳ್ಳೆಯದುಂಟು ಈ ಸಲ, ಅದರಿಂದ ಒಳ್ಳೆಯ ಶ್ರೇಯಸ್ಸು ಉಂಟು. ಆನಂತರ ಹೈನುಗಾರಿಕೆ ಮಾಡುವವರಿಗೂ ದೇವತಾನುಗ್ರಹ ಉಂಟು, ಇದರಿಂದ ಶ್ರೇಯಸ್ಸು ಉಂಟು. ಬಂಧು ಮಿತ್ರರಿಂದ ಸಹಾಯ ಎಲ್ಲ ಬರ್ತದೆ ನಮಗೆ ಕೇಳಿದರೆ. ರಾಜಕೀಯ ಇದ್ದವರಿಗೆಲ್ಲ ಪ್ರಗತಿ, ಒಳ್ಳೆ ರೀತಿಯ ಶ್ರೇಯಸ್ಸು ಇರ್ತದೆ. ಕೆಲವು ದೋಷಗಳುಂಟು, ಅದಕ್ಕೆಲ್ಲ ಪರಿಹಾರ ಉಂಟು ಈ ರಾಶಿಯವರಿಗೆ. ಅಶ್ವತ್ಥ ಮರಕ್ಕೆ, ವೃಕ್ಷಕ್ಕೆ ಸುತ್ತು ಬರುವುದು, ಶನಿ ಶಾಂತಿ ಮಾಡುವುದು. ಶನಿಯ ದೋಷ ಇರುವುದರಿಂದ ಶನಿ ಪೂಜೆ ಅಂತ ಉಂಟು, ಅದನ್ನು ಮಾಡಿದರೆ ಜೀವನದಲ್ಲಿ 12 ತಿಂಗಳು ಒಳ್ಳೆ ರೀತಿಯ ಅನುಗ್ರಹ ಬರ್ತದೆ. ಆದರೆ ನಕ್ಷತ್ರಗಳು 27 ಉಂಟು, ಇದಕ್ಕೆ ರಾಶಿಗಳು 12 ಇರೋದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿ ಇರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡು ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ, ಅದೇ ಪ್ರಕಾರ ಹೊಸ ವ್ಯವಹಾರವ, ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.